ಮಗನೇ ನಿನ್ನ ಹೋರಾಟದ ರೀತಿಯನ್ನು ಕಂಡೆ. ನೀನೊಬ್ಬ ಯೋಧ, ನೀನೊಬ್ಬ ಸಮರ್ಥ. ಹಾಗಾದ ಕಾರಣ ಇಂದಿನ ಯುದ್ಧವನ್ನು ಹಿಂದಿನ ಯುದ್ಧದಂತಲ್ಲ, ಗೆದ್ದೇನು ಎನ್ನುವಂತಹ ಯೋಚನೆಯಿಂದಲೇ ಯೋಜನೆ ಹಾಕಿಕೊಂಡೇ ಬಂದಿದ್ದಂತ ಗೊತ್ತಾಗಿದೆ. ಮತ್ತೆ ಇಷ್ಟರವರೆಗಿನ ನಿನ್ನ ಯೋಜನೆ ನಿಷ್ಪ್ರಯೋಜಕವಾಗಿ ಹೋಗಿದೆ. ಹೋಗಲಿ ಬಿಡು. ಈ ವೇಳೆಯಲ್ಲಿ ರಘುವರನಲ್ಲಿ ಕೊಳುಗುಳದಲ್ಲಿ ಕೈ ಸಾಗದೆ ನನ್ನನ್ನು ನೋಡ್ಬೇಕು ಅಂತ ಕಾಣ್ತದೆ ಅಲ್ವಾ? ನನ್ನೊಮ್ಮೆ ನೋಡ್ಬೇಕು ಅಂತ ಇತ್ತು. ನೀನು ನನ್ನ ಜೊತೆ ಸಿಗಬೇಕು ಅಂತ ನನಗೂ ಇತ್ತು. ನಿರೀಕ್ಷೆ ಇತ್ತ ಮೊದಲೇ. ಯಾವಾಗ ಒಮ್ಮೆ ಸಿಗುವುದು? ಇವತ್ತು ಸಿಕ್ಕಿದೆ. ರಾವಣಿ ಅಪ್ಪ ಮಾಡುವ ಯಾವ ಕೃತ್ಯ ಇದ್ದರೂ ಅದಕ್ಕೆ ಬೆಂಬಲಿಗನಾಗಿ ನಿಲ್ಲುವವ ನೀನು. ನೀನು ಯಾವ ಹತ್ತಿನಲ್ಲಿ ಹೇಗೆ ತಿರುಗಿಸ್ತಿ ಅಂತ ಹೇಳಲಿಕ್ಕಾಗುದಿಲ್ಲ. ನೀವು ಒಂದು ಅಪ್ಪ ಮಗ ಇದ್ದೀರಿ. ನಿಮ್ಮ ಒಂದು ರಾಜಕಾರಣ ಹೇಳಿ ಪ್ರಯೋಜನ ಇಲ್ಲದ್ದು. ಅಪ್ಪ ಒಂದು ಬಗೆ ಹೇಳುವುದು, ಮಗ ಇನ್ನೊಂದು ಹೇಳಿಕೆ ಕೊಡುವುದು. ಹೇಳಿದೆಯಂತೆ ನೀನು ಒಂದೇ ಸಹಮತ ಇರುವುದಿಲ್ಲ, ಕೆಲವೆಲ್ಲ ಭಿನ್ನ ಮತ ಇರ್ತದೆ. ಭಿನ್ನ ಮತದಿಂದ ಆಗುವ ಅನಾಹುತ ಎಷ್ಟು ದೊಡ್ಡದು ನೋಡು. ಆದ್ರೂ ರಾಕ್ಷಸರಿಗೆ ಒಳ್ಳೆಯ ದಾರಿ ಆಗಿದೆ ಅಲ್ವಾ? ಜಾನಕಿಯನ್ನು ತಂದುದು ರಾಜಸಕ್ಕೆ ಅನ್ಯಾಯ ಅಂತ ಹೇಳಿದೆಯಂತೆ. ಆದರೆ ತಂದ ಮೇಲೆ ಸ್ವಾಭಿಮಾನದ ಪ್ರಶ್ನೆ. ನಿಮ್ಮ ಸ್ವಾಭಿಮಾನಕ್ಕೆ ಬೆಂಕಿ ಬಿತ್ತು ಪಾಪಿಗಳೇ. ಇವತ್ತು ನೀವು ಮಾಡಿದ ಈ ಹೀನ ಕೃತಿಯಿಂದಾಗಿ ತನುಜ ಕುಲವನ್ನೆಲ್ಲ ಕಳಕೊಳ್ಳುತ್ತಾ ಇದ್ದೀರಿ. ರಾಮನ ಕೂಡ ಹೋರಾಟ ಮಾಡಿದ ಒಬ್ಬನೇ ಒಬ್ಬ ಉಳಿಯಲಿಲ್ಲ. ಅವನ ಕೈ ತಪ್ಪಿಸಿ ಹನುಮಂತನ ವಿಕ್ರಮವನ್ನು ಕಾಣುತ್ತೇನೆ ಅಂತ ಬಂದ್ರೆ ಪರಿಣಾಮ ಏನಾದಿತ್ತು ಬಲ್ಲೆಯ? ಬೆಂಕಿಯಿಂದ ರಕ್ಷಣೆ ಪಡೆಯುವುದಕ್ಕೆ ಪ್ರಾಣಿಯೊಂದು ಅದರ ಮೇಲೆಯೇ ಕುದಿಯುತ್ತಾ ಇರುವ ನೀರಿಗೆ ಹಾರಿದ ಹಾಗಾದೀತು. ಶ್ರೀರಾಮಾನುಗ್ರಹದಿಂದ ಪೂತನಾದ ಆಂಜನೇಯನ ಮುಂದೆ ಹೋರಾಟಕ್ಕೆ ಬಂದ್ರೆ ಪ್ರಪಾತಕ್ಕೆ ಬೀಳುತ್ತೆ. ಏನು ಹನುಮಂತ ಹಳೆಯದ್ದ ಹೊಸತ ಅಂತ ನೋಡುದು ನಿನಗೆ ಕಾಣುವಾಗ ಗೊತ್ತಾಗುವುದಿಲ್ವಾ? ನಿಲ್ಲುವಾಗ ಜಾಗ ಸರಿ ಉಂಟಾ ಅಂತ ನೋಡ್ಬೇಕು. ಮಾತ್ರ ಹೊಂಡ ಇರ್ತದೆ ಕೆಲವು ಕಡೆ. ನಾವು ಹೊಂಡದಲ್ಲಿಯೂ ಮೇಲೆ ಬರ್ತೇವೆ. ಬಿಡು. ಅಲ್ಲ, ಬಿದ್ದ ಮೇಲೆ ಯಾರಾದ್ರೂ ಕೈ ಎತ್ತಿದ್ರಲ್ಲ ಮೇಲೆ ಬಂದು ನಿನ್ನನ್ನು ಯಾರಾದ್ರೂ ಎಪ್ಪಿಸಿ ಕಳುಹಿಸಬೇಕು. ನಾವು ಹೊಂಡಕ್ಕೆ ಬೀಳಿಸುವವರೇ ವಿನಃ ಹೊಂಡದಲ್ಲಿ ಬೀಳುವವರನ್ನು. ಹೌದಪ್ಪ, ಬಿಡು. ನಾನು ನಿನ್ನನ್ನೊಮ್ಮೆ ದಿಟ್ಟನೆ ನೋಡಿದ್ದು ಯಾಕೆ ಬಲ್ಲೆಯ? ಯಾಕೆ? ಇದು ಹೊಸತ ಹಳತ ಅಂತ. ಇದು ಹೊಸತು ಬೇಕಿದ್ರೆ ಹೊಸತಾಗುತ್ತದೆ, ಹಳತ್ತು ಬೇಕಿದ್ರೆ ಹಳತ್ತಾಗುತ್ತದೆ. ಆಯಾಯ ಪ್ರಸಂಗ ನೋಡಿ. ಹೌದಾ? ಒಂದೊಂದು ಪ್ರಸಂಗದಲ್ಲಿ ನೀನು ಮೆರೆದಿದ್ಯಂತೆ. ಆ ವಿಚಾರ ಬೇಡ. ನಾನು ನೋಡಿದ್ದು ಯಾಕೆ? ನಿನ್ನಲ್ಲಿ ಇವತ್ತು ಮಾತ್ರ ನೋಡುವುದಲ್ಲ, ನಿನ್ನ ಪರಿಚಯ ಇಲ್ಲದೆ ಇದ್ದವನಲ್ಲ ಇಂದ್ರಜಿತ್. ನಿನಗೆ ಜೀವಮಾನದಲ್ಲಿ ಮರೆಯಲಿಕ್ಕಿಲ್ಲ. ಹೌದಾ? ಅಷ್ಟು ಮಾಡಿದ್ದೇನೆ. ಅಲ್ಲ, ನಮ್ಮ ರಾಜಕೀಯ ವಿಚಾರದಲ್ಲಿ ಇರುವಾಗ ಕೆಲವು ಕಡೆಯಲ್ಲೆಲ್ಲ ಮರೆಯಬೇಕಾಗ್ತದೆ. ಆದ್ರೂ ನಿನ್ನ ಜಾತಿಯವರನ್ನು ನೋಡುವಾಗ ಮೊದಲಾಗಿ ಜ್ಞಾಪಿಸುವುದು ನಿನ್ನನ್ನು. ಹಿಂದೆ ಒಮ್ಮೆ ಹಿಂದೆ ಹೋಗಂತೆ. ಹಿಂದೆ ಅಂದ್ರೆ ಇದಕ್ಕಿಂತ ಹಿಂದೆ ಅಂತ ಸ್ವಲ್ಪ ಹಿಂದೆ. ಈ ಪ್ರಸಂಗದಲ್ಲಿ ಹಿಂದೆ ಹೋಗುವ ವಿಷಯವೇ ಬೇಡಪ್ಪ. ಹಿಂದೆ ಹೋಗುವುದು ಬೇಡ, ಆದ್ರೆ ಮುಂದೆ ಯಾರು ಇದ್ದಾರೆ ಅನ್ನುವಂತ ಪರಿಜ್ಞಾನ ಬೇಕು. ಈ ಮೊದಲಿನ ಪ್ರಸಂಗವೇ ಹೆಚ್ಚು ಮುಂದೆ ಹೋಗಿದೆ, ಮತ್ತೆ ಹಿಂದೆ ಹೋಗುದು ಬಿಡು. ಅವರೆಲ್ಲ ಯಾವ ರೀತಿ ಹೋಗಿದ್ದಾರೆ ಅನ್ನುವುದಲ್ಲ, ನಾವು ಇಲ್ಲಿ ಬಂದ ಮೇಲೆ ಏನು ಮಾಡ್ತೇವೆ ಅದು ಮುಖ್ಯ. ಒಟ್ಟಿನಲ್ಲಿ ನನಗೆ ಜಯವನ್ನು ಗಳಿಸಬೇಕು, ನಿನಗೆ ರಾಮನ ಕುರಿತು ಹೋರಾಟವನ್ನು ಮಾಡಬೇಕು. ನಿಜವಾಗಿ ಹೇಳ್ಬೇಕಾ ಆಂಜನೇಯ, ನೀನು ರಾಮನ ಭಜನೆಯನ್ನು ಮಾಡ್ತಾ ಕಾಲ ಕಳೀತಿಯಲ್ವ? ನಿಮಗೆ
ನಿಮಗೆ ಒಬ್ಬರಿಗಾದ್ರೂ ಸಂಬಳ ಅಂತ ಉಂಟಾ? ಇಲ್ಲ ಇಲ್ಲ ಇಲ್ಲ. ನಾವು ಸಂಬಳಕ್ಕಾಗಿ ದುಡಿಯುವವರಲ್ಲ. ಅಲ್ಲ, ನೀವೆಲ್ಲ ಸಂಬಳಕ್ಕಾಗಿ ದುಡಿಯೋರು. ನಿನ್ನದೇ ಭಾಷೆ, ನಮ್ಮದಾದ್ರೆ ವೇತನ ಅಂತ ಇದು ಆಗ್ಲಿ ಅಪ್ಪ. ನಿನಗೆ ಒಂದು ಎಚ್ಚರಿಕೆ ಕೊಡ್ತೇನೆ. ಯಾವುದು? ವೇತನದ ದುಡಿಮೆಗೆ ಸಿಗುವ ವೇತನಕ್ಕಿಂತ ಸೇವೆಗೆ ಸಿಗುವ ಪ್ರಸಾದ ದೊಡ್ಡದು. ನಾವು ಸೇವೆ ಮಾಡುವುದು, ಅದಕ್ಕೆ ನಮಗೆ ಸಿಗುವ ಪ್ರಸಾದ ಏನು ಬಲ್ಲೆಯ? ರಾಮಾನುಗ್ರಹ. ಪ್ರಸಾದ ನಿನ್ನಂತವರಿಗೆ ಆದಿತ್ತು. ಯಾಕೆಂದ್ರೆ ನೀನು ಬ್ರಹ್ಮಚಾರಿ, ನಿನಗೆ ಮಕ್ಕಳು ಮಡದಿ ಯಾರು ಅನ್ನುವುದೇ ಗೊತ್ತಿಲ್ಲ. ನಿನ್ನಂತವರಿಗೆ ಪ್ರಸಾದ ಕೊಟ್ರೆ ಸಾಕಾಗ್ತದೆ. ಯಾವನೇ ಒಬ್ಬ ಬಂದು ಓ ಇವತ್ತು ನೀವು ನಿಭಾಯಿಸಿದ್ದು ಬಹಳ ಒಳ್ಳೇದಾಗಿದೆ ಎನ್ನುವ ಹಾಗೆ ಒಮ್ಮೆ ಬೆನ್ನು ತಟ್ಟಿದ್ರೆ ಸಾಕು, ಆಗ ನೀನು ಬಿಡ್ತಿ. ಆದ್ರೆ ಎಲ್ಲವನ್ನೇ ಬಿಡ್ತೀನಿ. ಆದ್ರೆ ಒಂದುಂಟು, ಈಗ ನೀನಾಡಿದ್ದೇ ಸಾಕಾಗುತ್ತದೆ. ಬದುಕಿನಲ್ಲಿ ಪ್ರಸಾದದ ಹಿಂದೆ ಸತ್ವ ಉಂಟು ಎನ್ನುವುದನ್ನು ಮರೆಯಬಾರದು. ಹಾಗಾದ ಕಾರಣ ದೇವಾನುಗ್ರಹದಿಂದ ಸಿಗುವ ವೇತನವಾದರೂ ಅದಕ್ಕೆ ಪ್ರಸಾದ ಅಂತ ಅರ್ಥ. ಯಾವತ್ತೂ ನಮಗೆ ಸಿಕ್ಕಿದ್ದು ಸಾಕು ಅಂತ ಇರ್ತಾರಲ್ಲ, ಅವರು ಜೀವಮಾನದಲ್ಲಿ ಮುಂದೆ ಬರುವುದಿಲ್ಲ. ಅವರು ಅರಳುವ ಪ್ರತಿಭೆ ಆಗುವುದಿಲ್ಲ, ಅರಳದ ಪ್ರತಿಭೆ ಆಗುತ್ತಾರೆ. ನೀನು ಪ್ರಸಾದಕ್ಕಾಗಿ ದುಡಿ, ನೀನು ಅರಳುವ ಪ್ರತಿಭೆ ಆಗುತ್ತಿ. ನೀನು ವೇತನಕ್ಕಾಗಿ ದುಡಿದ್ರೆ ನೀನು ಯಾವತ್ತೂ ಅರಳದ ಪ್ರತಿಭೆ ಆಗುತ್ತೆ. ಆಗ್ಲಿ ಅಪ್ಪ, ನಾವು ಅರಳುವಷ್ಟು ಅರಳಿ ಆಗಿದೆ. ಪ್ರಚಾರಕ್ಕೆ ಬಂದಾಗಿದೆ. ನೀನು ಬರುವುದಕ್ಕೆ ಕಾರಣವಾದದ್ದು ನಿನ್ನ ಅಪ್ಪ ಮಾಡಿಟ್ಟದ್ದು. ಕೆಲವರಿಗೆಲ್ಲ ವಂಶದಿಂದ ಹೆಸರು ಬರ್ತದೆ, ಕೆಲವರಿಂದಾಗಿ ವಂಶಕ್ಕೆ ಹೆಸರು ಬರುವುದುಂಟು. ಖಂಡಿತ. ಹೌದಾ? ನಮ್ಮ ಹಿಂದಿನವರೆಲ್ಲ ಹೆಸರನ್ನು ಗಳಿಸಿಟ್ಟಿದ್ದಾರೆ. ಹಾಗಾಗಿ ಆ ಹೆಸರು ಅಪ್ಪನಿಗೆ ತಾಯಿಯಾಗಿ ಉಳಿ. ಸರಿ, ಅಪ್ಪನಿಂದ ಮಗನಿಗೆ ಬರಲೇಬೇಕು. ಆತ್ಮನಾಮ ಪುತ್ರನಾಮಸಿ ಎನ್ನುವ ಹಾಗೆ ಮಾತಿಲ್ವಾ? ಹಾಗಾಗಿ ಈ ಸಮಯದಲ್ಲಿ ಆತ್ಮಾವತ್ತು ಪುತ್ರನಾಮಾಸಿ. ಈ ಹಿಂದೆ ನಿನ್ನನ್ನು ನಾನು ನೋಡಿದವನೇ. ಈ ಅಶೋಕವನಕ್ಕೆ ನೀವೆಲ್ಲ ಬಂದವರಂತೆ. ಆ ಸಂದರ್ಭದಲ್ಲಿ ನೀನು ತೋಟವನ್ನೆಲ್ಲ ಪುಡಿಗೊಯ್ಯುವುದಕ್ಕೆ ಹೊರಟೆ. ಕೆಲವು ಮಂದಿಯಲ್ಲೆಲ್ಲ ಹೋರಾಟ ಮಾಡಿದ್ರು, ಪ್ರಯೋಜನ ಆಗ್ಲಿಲ್ಲ. ಅವರ ಒಂದು ನನ್ನ ಅಪ್ಪಯ್ಯನಲ್ಲಿ ಹೇಳಿದ್ರು. ಆವಾಗ ಒಂದು ವೀರಾವೇಶದಿಂದ ಹೊರಟಂತ ಬಗೆ ಹೇಗೆ ಇಂದ್ರಜಿತ್ ಏನು ಅಂತ ಅಲ್ಲಿಯೇ ತೋರಿಸಿಕೊಟ್ಟಿದ್ದೆ. ಹೌದು ಹೌದು, ನೇರವಾಗಿ ಪ್ರವೇಶ ಮಾಡಿದೆ. ನಿನ್ನನ್ನು ನೋಡಿದೆ, ನಿನಗೂ ನನಗೂ ಸಂಗ್ರಾಮ ನಡೆಯಿತು. ಆದ್ರೆ ನೀನು ಬೀಳುವುದು ಕಾಣಲಿಲ್ಲ. 4 ಬಾರಿಸಿದ್ರು ನಿನಗೆ ಆಗ್ಲಿಲ್ಲ. ಆಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ. ಅಲ್ಲಿಗೆ ಬಿದ್ದು ಬಿಟ್ಟೆ. ಹೌದಾ? ಬಿದ್ದದ್ದಲ್ಲ, ನಾನು ಕಟ್ಟು ಬಿದ್ದದ್ದು. ಬೀಳುವುದು ಬೇರೆ, ಕಟ್ಟು ಬೀಳುವುದು ಬೇರೆ. ನೋಡು, ನಿನಗೆ ಲಾಭ ಆದದ್ದು ಕಟ್ಟು ಬಿದ್ದು. ಕಟ್ಟಿನಲ್ಲಿ ಎಷ್ಟು ಇದ್ದಿದೆ ಅನ್ನೋದನ್ನು ನೋಡ್ಬೇಕು. ಹಾಗಾಗಿ ರಥ ಇತ್ತು ಚಿಕ್ಕಪ್ಪನದ್ದು. ಆ ರಥಕ್ಕೆ ಹಾಕಿ ಭವ್ಯ ಮೆರವಣಿಗೆ ಮಾಡುತ್ತಾ ಲಂಕಾನಗರಿಯ ರಾಜ ಬೀದಿಯಲ್ಲಿ ಮುಂದುವರಿಯುತ್ತಾ ಇದ್ದ ಹಾಗೆ ನನಗೆ ಜೀವಮಾನದಲ್ಲಿ ಮರೆಯಲಿಕ್ಕಿಲ್ಲ. ನೀನೊಂದು ಬ್ರಹ್ಮರಥೋತ್ಸವ ನನಗೆ ಮಾಡಿಸಿದ್ಯಲ್ಲ. ಹೌದಪ್ಪ, ಬ್ರಹ್ಮರಥ ಅಲ್ಲ, ನಿನ್ನನ್ನು ಎಳೆದುಕೊಂಡು ಹೋಗ್ತಾ ಇದ್ದೆ ನಾನು. ವಜ್ರ ರಥೋತ್ಸವ. ನಿನ್ನ ಕಾಲಿಗೆ ಸಂಕೋಲೆ. ಕೆಲವರು ಸ್ವರ್ಣ ರಥದಲ್ಲಿ ಹೋಗುವುದೇ ಕಷ್ಟದಲ್ಲಿ. ಹೌದಪ್ಪ, ನಾವು ವಜ್ರ ರಥದಲ್ಲಿ ಹೋಗಿದ್ದೇವೆ. ಸರಿ, ಅಪ್ಪಯ್ಯನ ಮುಂದೆ ನಿಲ್ಲಿಸಿದೆ. ಆವಾಗ ನಿನ್ನ ಪರಾಕ್ರಮ ಏನು ನಡೆಯಲಿಲ್ಲ. ಇತ್ತ ಅಂತ ಕೇಳು. ಇತ್ತು. ಎಲ್ಲಿತ್ತು? ಭಾಗ 2ರಲ್ಲಿ. ಹೌದಾ? ಅದು ಅಷ್ಟೇ ಹೇಳ್ಬೇಕಷ್ಟೇ. ಭಾಗದಲ್ಲಿ ಇನ್ನು ಮುಂದೆ ನಿರೀಕ್ಷಿಸಿ ಎಷ್ಟು ಕಾಲ ಹೋಗ್ತದೆ ಯಾರಿಗೂ. ಹಾಗಾಗಿ ಇಂದು ಬಂದಿದ್ಯಲ್ವಾ, ಹೇಗೆ ಕೂಡಿದ್ದಲ್ವ? ಆವತ್ತು ನೀನು ಹೋರಾಟ ಮಾಡಿದ್ದಿ, ಕಳಕೊಂಡದೆಷ್ಟು ಗೊತ್ತುಂಟೇನೋ ನಿನಗೆ? 10,000 ಜಾನಕಿ ದೇವಿಯನ್ನು ಕಂಡೆ. ಆ ಕಾಲದಲ್ಲಿ ಶ್ರೀರಾಮನ ಕಿಂಕರನಾದ ಒಬ್ಬ ಹನುಮಂತನ ಸತ್ವ ನಿಮ್ಮವರಿಗೆ ಗೊತ್ತುಪಡಿಸಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅಶೋಕವನವನ್ನು ಪುಡಿಗೈದೆ. ಯಾಕೆ ಬಲ್ಲೆಯ? ಒಬ್ಬ ಗಂಡಸಿಗೆ ಅವನ ಬದುಕಿನ ರೂವಾರಿಯಾಗಿರ್ತಾಳೆ ಹೆಣ್ಣು. ಅವಳು ಒಂದು ರಾಜ್ಯಕ್ಕೆ ರಾಜಧಾನಿ ಇದ್ದ ಹಾಗೆ
ಒಂದು ರಾಷ್ಟ್ರಕ್ಕೆ ಒಬ್ಬವನ ಎನ್ನುವುದು ಮರ್ಯಾದಸ್ಥ ನಾರಿಯ ಸೆರಗಿದ್ದ ಹಾಗೆ. ಹೆಣ್ಣಿನ ಸೆರಗಿಗೆ ಕೈ ಹಾಕುವ ಕಾಲದಲ್ಲಿ ಯಾವ ಗಂಡು ಸುಮ್ಮನಿರಲಾರ. ಅಂತಹ ಹೀನ ವ್ಯವಸ್ಥೆಯನ್ನು ಮಾಡಿದ ಮೂರ್ಖ ರಾವಣನಿಗೆ ತಕ್ಕುದಾದ ಪಾಠ ಮಾಡಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನಿಮ್ಮ ಐಸಿರಿಯವನ ಅಶೋಕವನವನ್ನು ಪುಡಿಗೈದೆ. ನಿನ್ನ ಅಪ್ಪನ ಮಗ ಹೋಗಿದ್ದಾನೆ ಗೊತ್ತುಂಟ ನಿನಗೆ? ಬಿಡು. ನಿಮ್ಮ ಮಂತ್ರಿಯ ಮಗಂತೂ ಸುದ್ದಿ ಉಂಟಾ? ಮಂತ್ರಿ ಮಗ ಹೋದ ಹೋಗ್ಲಿ. ನೋಡು, ಅವರದ್ದೆಲ್ಲ ಪ್ರಚಾರಕ್ಕೆ ಬರುವುದಿಲ್ಲ. ಪ್ರಚಾರಕ್ಕಾಗಿ ಬಂದವ ನೀನು ಏನು ಮಾಡಿದೆ? ನನ್ನನ್ನೊಬ್ಬ ಸಾಮಾನ್ಯ ಮಂಗ ಅಂತ ಹೇಳ್ತಿ. ನೀನು ಆವತ್ತು ಬಿಡುವಷ್ಟು ಬಿಟ್ಟಿದ್ದಕ್ಕೆ ಪರಿಣಾಮ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಈ ಸಲ ಸಣ್ಣ ಸಣ್ಣದ್ದು ಬಿಟ್ರೆ ಆಗ್ಲಿಕ್ಕಿಲ್ಲ, ದೊಡ್ಡದನ್ನೇ ಬಿಡುವ ಅಂತ ನಿನ್ನ ಮೂಲ ಬಂಡವಾಳಕ್ಕೆ ಕೈ ಹಾಕಿದೆ. ಅದು ಹಾಗಲ್ಲ, ಸಮಯ ಸಂದರ್ಭ ವ್ಯಕ್ತಿಗಳನ್ನು ನೋಡಿ ನಾವು ಬಿಡುದು. ಆಗಲಿ, ಸಂದರ್ಭ ಆದ್ರೂ ನೀನು ಬಿಟ್ಟದ್ದೊಬ್ಬ ನೀನು ಹೇಳುವ ಮಂಗನಿಗೆ ಹೌದಲ್ಲ. ಆ ಕಾಲದಲ್ಲಿ ನೀನು ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಒಡೆಯಲ್ಪಟ್ಟೆ. ನೀನು ಬೆಳೆಸಿದ್ಯಾ? ಇಲ್ಲ. ನಿನ್ನ ಬ್ರಹ್ಮಾಸ್ತ್ರ ನನ್ನೇನಾದ್ರೂ ಮಾಡಿತಾ? ಹಾಗಿದ್ರೆ ಬ್ರಹ್ಮಾಸ್ತ್ರ ಪ್ರಯೋಗ ಯಾವ ಲಕ್ಷ್ಯದಿಂದ ಮಾಡಿದ್ದು ನೀನು? ಬಂಧಿಸುವುದಕ್ಕಾಗಿ ಮಾಡಿದ್ದು. ಬ್ರಹ್ಮಾಸ್ತ್ರವನ್ನು ನಾನೇ ಬಂಧ ಮುಕ್ತಗೊಳಿಸಿಕೊಂಡೆ. ಮುಂದಿನ ಭಾಗ 2 ಪ್ರಸಂಗ ಯಾಕೆ ಹೇಳಿದೆ ಬಲ್ಲೆಯ? ನಿನ್ನ ಅಪ್ಪ ಆ ವೇಳೆಯಲ್ಲಿ ಮಾಡಿದಂತಹ ಹೀನ ಕೃತ್ಯಕ್ಕೆ ಬಂತು ನಿಮ್ಮ ದಂಡು. ಎಷ್ಟು ಸಾವಿರ ಹೋಗಿದೆ ನಿನ್ನದ್ದು? 10,000. 10,000 ಕಳರುವನದಲ್ಲಿ ಸತ್ತು ದರಿಯ. ನಾವೆಲ್ಲ 10ರಲ್ಲಿ ಲೆಕ್ಕ ಇಲ್ಲ. ನೀವೆಲ್ಲ ಬ್ರಹ್ಮಾಸ್ತ್ರ ಬಿಡಬೇಕಾಗ್ತದೆ. ಯೋಚನೆ ಮಾಡು. ನಾವು ಮುಷ್ಟಿ ಎತ್ತಿದ್ರೆ ಸಾಕಾಗುತ್ತದೆ. ಯೋಚನೆ ಮಾಡು. ಬಜರಂಗಿ ಮುಷ್ಟಿ ಎತ್ತಿದ್ರೆ ಅಷ್ಟು ಉಂಟು. ಒಬ್ಬ ಬಜರಂಗಿ ಅಷ್ಟು ಮಾಡ್ತಾನೆ, ಅವನ ಬಳಗ ಒಟ್ಟು ಸೇರಿದ್ರೆ ಎಷ್ಟು ಮಾಡಿತು ಗೊತ್ತಾಯ್ತಲ್ಲ? ಹಾಗಾದ ಕಾರಣ ಅಂತಹ ಯೋಧ ಧರ್ಮವನ್ನು ಪಾಲಿಸಿದೆ. ಮತ್ತೆ ನೀನೇನು ಮಾಡಿದೆ? ತಂದೆಯಲ್ಲಿಗೆ ಕರ್ಕೊಂಡು ಹೋದೆ. ನಾಚಿಕೆ ಆಗಬೇಕು ಪಾಪಿ ಮಕ್ಕಳೇ. ಒಬ್ಬ ಹನುಮಂತನಿಗೆ ಹೆದರಿ ಬಾಲಕ್ಕೆ ಬೆಂಕಿ ಕೊಟ್ಟೆ. ನಿನ್ನಪ್ಪನ ಮೀಸೆ ಈಗ ಬಂದಿದ ನೋಡು. ಈ ಕೆಲವು ಸಲ ಅಪ್ಪನ ಮೀಸೆ ಸುಟ್ಟು ಹೋಗಿದೆ ಅಂತ ಹೇಳುದಲ್ವ, ಅದಕ್ಕೂ ಒಂದು ಅರ್ಥ ಉಂಟು. ಏನು? ಈ ಕೆಲವು ವರ್ಷಗಳಿಂದ ಇರ್ತದೆ ಹಳೆಯ ಕಟ್ಟಡ ದೇವಾಲಯಗಳೆಲ್ಲ. ಅದನ್ನು ಮತ್ತೊಮ್ಮೆ ಜೀರ್ಣೋದ್ಧಾರ ಮಾಡಬೇಕಿದ್ರೆ ಆ ಹಳೆಯ ಕಟ್ಟಡಗಳನ್ನೆಲ್ಲ ತೆಗೆಯಬೇಕು. ನೀನು ಬೆಂಕಿ ಕೊಟ್ಟದ್ದು ಒಂದು ಉಪಕಾರವೇ ಆಗಲಿ. ನೋಡು, ಇಷ್ಟು ಇದ್ದು ಲಾಭಕ್ಕಾಗಿಯೇ ಕಾಯುವ ಪಾಪಿಗಳು ನೀವು. ನನ್ನ ಬೆಂಕಿಯಿಂದ ನಿಮ್ಮ ಲಂಕೆ ಸುಟ್ಟಿತು, ನಿನ್ನಪ್ಪನ ಮೀಸೆ ಸುಟ್ಟಿತು. ಅಪ್ಪನ ಮೀಸೆ ಕೂಡ ಜೀರ್ಣೋದ್ಧಾರ ಆಗಿದೆ ಅಂತಲೇ ಭಾವಿಸಿದ್ದು. ಗೊತ್ತಾಗಲಿ, ನಿಮ್ಮ ಜೀರ್ಣೋದ್ಧಾರ ಆಗಬೇಕಿದ್ರೆ ನಮ್ಮ ಪ್ರವೇಶ ಆಗಬೇಕಾಗುತ್ತದೆ. ಹಾಗಾದ ಕಾರಣ ಯಾರ್ಯಾರ ದೇಣಿಗೆಯಿಂದ ದೊಡ್ಡವರಾಗುವ ನಿಮ್ಮಂತಹವರನ್ನು ಇವತ್ತು ಯಮಪುರಕ್ಕೆ ಸೇರಿಸುವಾಗ ಯಾರು ನಿನ್ನಪ್ಪ ಬರ್ತಾನ ತಡೆಯಲಿಕ್ಕೆ? 2 ಕಾಲಲ್ಲಿ ಹಿಡಿದು ಬಂಡೆಗೆ ಅಪ್ಪಳಿಸುವಾಗ ನಿನ್ನ ವಜ್ರ ಮುಷ್ಟಿ ಬಜರಂಗ ಬಲಿ ಅಂತದ್ದು ಅದೆಲ್ಲ ಬರಲಿ. ಯಾರು ಬರ್ತಾರೆ? ಬಜರಂಗಿಯವನ್ನು ಕೆಣಕಿದವರಿಗೆ ಏನು ಪಾಠ? ನಿನ್ನನ್ನು ಪುಟಿ ಮಾಡುವ ದ್ವಾರ ಕಾಣಿಸ್ತೇನೆ. ಬರಲಿ. ಈಗ ಎಲ್ಲಿ ಹೋಯ್ತು ಬ್ರಹ್ಮಾಸ್ತ್ರ? ಬಾರಿಸುವಾಗ ಸಾಮಾನ್ಯ ಜ್ಞಾನ ಇಲ್ವ? ಯಾಕೆ? ಬಾರಿಸಿದಲ್ಲಿಗೆ ಬಾರಿಸುವುದಲ್ಲ, ಜಾಗ ಬದಲಾವಣೆ ಆಗಬೇಕು. ಹೌದಾ? ಬೇರೆ ಬೇರೆ ನಾನು ಬದಲಿಸ್ತೇನೆ. ಅಲ್ಲ, ನಿನಗೆ ಬಾರಿಸಿ ಒಳ್ಳೆ ಅಭ್ಯಾಸ ಉಂಟು. ಕೆಲವು ಕಡೆಯಲ್ಲಿ ಬಾರಿಸಿದ್ದೇನೆ. ಪ್ರಯೋಜನ ಎಂತದ್ದು? ನಿನಗೆ ತಿಂದು ಅಭ್ಯಾಸ ಉಂಟು. ಅಲ್ಲ, ತಿಂದಲ್ಲ, ನಮಗೆ ಕೊಟ್ಟು ಹೊತ್ತು. ಹೌದಾ? ಹಾಗಿದ್ರೆ ಈ ಸಲ ನಾನು ಕೊಡ್ತೇನೆ. ಏನು ಹೋರಾಟ ಮಾಡು. ಕಾಣುತ್ತಾ ಇರುವುದು ಅಲ್ಲಿ ನೋಡು. ಎಂತದ್ದು? ಅಲ್ಲಿ ನೋಡು. ಪಾಪಿ, ಹೀಗೆ ಮಾಡಿಯೇ ಇವ ಬದುಕಿದ್ದು. ಇವ ಎಲ್ಲಿ ಹೋದ್ರೂ ಬದುಕುತ್ತಾನೆ. ಈ ಸಲ ಇವನನ್ನು ಬೆನ್ನು ಬಿಡುವುದಿಲ್ಲ. ಸಾಗುತ್ತೇನೆ.